ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಮುಂಬೈ ಮೊಡಂಬೈಲ್ ನೇಸರ ಫೌಂಡೇಶನ್ ಐಲೇಸಾ ದ ವಾಯ್ಸ್ ಆಫ್ ಓಷನ್ ವತಿಯಿಂದ ಉದ್ಯಮಿ ಸಂಘಟಕ ಸಮಾಜ ಸೇವಕ ಧಾನಿ ಅನಿವಾಸಿ ಭಾರತೀಯ ಮೊಡಂಬೈಲ್ ರವಿ ಶೆಟ್ಟಿ ಕತಾರ್ ಅವರ ಯಶೋಗಾಥೆ ರವಿತೇಜ ಪುತ್ತೂರು ದರ್ಬೆಯ ಪ್ರಶಾಂತ್ ಮಹಲ್ನಲ್ಲಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ರವಿತೇಜ ಕೃತಿಯನ್ನ ಹಿರಿಯ ವಿದ್ವಾಂಸ ವಿಶ್ರಾಂತ ಕುಲಪತಿ ಪ್ರೊಫೆಸರ್ BA ವಿವೇಕ್ ರೈ ಅವರು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಮೂಡಂಬೈಲು ಡಾಕ್ಟರ್ ರವಿ ಶೆಟ್ಟಿಯವರ ಜೀವನ ಕ್ರಮವೇ ಒಂದು ವಿಶೇಷವಾಗಿದ್ದು, ಹಳ್ಳಿ ಪ್ರದೇಶದಿಂದ ಬಂದು ಇಂದು ಸಮಾಜ ಸೇವೆಯ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ. ಕಠಿಣ ಶ್ರಮ, ದುಡಿಮೆ ಹಾಗೂ ಸರ್ವ ಸಮನ್ವಯತೆಯಿಂದ ಮಾತ್ರ ಇಂತಹ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಒಂದು ಕುಟುಂಬ ಎನ್ನುವುದನ್ನು ಉದ್ದಕ್ಕೂ ಕೂಡ ಇವತ್ತು ನಾವು ಏನಾಗಿದ್ದೇವೆ ಅಂದರೆ, ಆಧುನಿಕ ಕಾಲದಲ್ಲಿ ಕುಟುಂಬ ಅಂತ ಹೇಳಿದರೆ ಎರಡೇ ಜನ ಅಂತ, ಮಕ್ಕಳು ಬೇಡ ಅಂತ, ಗಂಡ ಹೆಂಡತಿ ಇದ್ರೆ ಸಾಕು ಅಂತ, ಅಪ್ಪ ಅಮ್ಮ ಬಹಳ ಇದ್ದರೆ ಅದಕ್ಕಿಂತ ಆಚೆ ಸಮ್ಮಲೆ ಅರವತ್ತೆ ನೇಲೆಮ್ಮೆರು ಸಿದ್ದೆಮ್ಮೆ ಅಜ್ಜಿಯರು ಈ ಎಲ್ಲವುಗಳನ್ನು ಕಳಚಿದಂತಹ ಈ 21ನೇ ಶತಮಾನದ 2ನೇ ದಶಕ ಕಳೆದ ಈ ಕಾಲಘಟ್ಟದಲ್ಲಿ ನಮಗೆ ಯಾಕೆ ರವಿಶೆಟ್ಟಿಯವರ ಈ ಕಥನ ಬಹಳ ಮುಖ್ಯ ಆಗ್ತದೆ ಅಂದರೆ, ನಮಗೆ ಹಳೆಯ ನೆನಪುಗಳು ಅನ್ನೋದು ಕೇವಲ ಇಂಗ್ಲೀಷಲ್ಲಿ ಹೇಳುವ ನಾಸ್ಟಾಲ್ಜಿ ಅಷ್ಟೇ ಅಲ್ಲ, ಬರೀ ಆ ದುಮ್ಮದಿಂಚ ಆತನಿಗೆ ಅದನ್ನು ಅಷ್ಟೇ ಅಲ್ಲ, ನಮ್ಮನ್ನು ಇವತ್ತು ಪುನರ್ಜೀವನಗೊಳಿಸುವ, ನಮ್ಮ ಆಧುನಿಕ ಬದುಕಿನಿಂದ ಜಡಗಟ್ಟಿದಂತಹ ನಮ್ಮ ಇಡೀ ಮನಸ್ಸುಗಳನ್ನು ಸಚೇತನಗೊಳಿಸುವ ಶಕ್ತಿಯನ್ನು ಇಂಥ ಕಥನಗಳು ನಮಗೆ ಮತ್ತೆ ಮತ್ತೆ ಕಟ್ಟಿಕೊಡ್ತವೆ. ಹಾಗಾಗಿಯೇ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಇದರ ಮೊದಲು ಬರೆದು ನನಗೆ ಕಳಿಸಿದ್ದರು, ಮುನ್ನುಡಿ ಬರಿಬೇಕು ಅಂತ. ನಾನು ಆಮೇಲೆ ಹೇಳಿದೆ, ಸಾಕ ಇನ್ನೂ ಸ್ವಲ್ಪ ಸೇರಿಸಿ ಅಂತ. ಡಾಕ್ಟರ್ ರವಿ ಶೆಟ್ಟಿಯವರು ಮಾತನಾಡಿ, ರವಿತೇಜ ಪುಸ್ತಕವನ್ನು ಮುಂಬೈ ವಿಶ್ವವಿದ್ಯಾಲಯದ ಮುಖಾಂತರ ಹೊರತಂದಿರುವುದು ನನ್ನ ಪಾಲಿನ ಸೌಭಾಗ್ಯ. ಮನೆಯವರ, ಹಿತೈಷಿಗಳ, ಸ್ನೇಹಿತರ ಮತ್ತು ಬಂಧು ಮಿತ್ರರ ಪ್ರೋತ್ಸಾಹ ನನಗೆ ಲಭಿಸುತ್ತಿದ್ದು, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬಂತೆ ದೇವರು ಕೊಟ್ಟ ಶಕ್ತಿಯಿಂದ ಅಲ್ಪ ಕೊಡುಗೆಯನ್ನ ಸಮಾಜಕ್ಕಾಗಿ ವಿನಿಯೋಗಿಸುತ್ತಿದ್ದೇನೆ ಎಂದು ಹೇಳಿದರು. ಶ್ಲೋಕ ಇದೆ, ಸಂಪದಂ ಸ್ವಪ್ನ ಸಂಕಾಶಂ ಯೌವನಂ ಕುಸುಮೋಪಹಂ ವಿದ್ಯುತ್ ಚಂಚಲಂ ಜೀವಿತಂ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ನಮ್ಮ ಸಂಪತ್ತು ಕನಸಿನಾಗಿ ನಿಧಾನವಾಗಿ ನಾಶ ಆಗಿ ಹೋಗ್ಬೋದು, ಯೌವನೋ ನಮ್ಮ ಹೂವಿನಾಗಿ ಬಾಡಿ ಹೋಗ್ಬೋದು, ಹಾಗೆ ನಮ್ಮ ಜೀವನವೂ ಕೂಡ ಭಾಳ ವಿದ್ಯುತ್ತಿನಾಗಿ ಏನು ಯಾವಾಗ ಆಫ್ ಆಗ್ತದೆ ಆನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಮ್ಮ ಜೀವನವನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸಬೇಕು, ವಿನಿಯೋಗ ಮಾಡಬೇಕು, ಆದಷ್ಟು ಒಳ್ಳೆ ರೀತಿಯಲ್ಲಿ ನಾವು ಬಾಳಬೇಕು ಅಂತ ಈ ಶ್ಲೋಕ ನಮಗೆ ಜಾಗೃತೆಯನ್ನು ಮೂಡಿಸ್ತದೆ. ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಹಾಗೆ ಕೊನೆಯದಾಗಿ ರವಿತೇಜ ಪುಸ್ತಕಕ್ಕೆ ಅನಾವರಣಗೊಳ್ಳಲು ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೆ ಇವತ್ತು ಬಂದಿದ್ದೀರಿ, ಇಷ್ಟು ಹೊತ್ತು ಕೂತಿದ್ದೀರಿ, ಮಾತುಗಳನ್ನು ಕೇಳಿದುಕೊಂಡು ನಿಮ್ಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ, ಆನಿವಾಸಿ ಉದ್ಯಮಿ ಸರ್ವೋತ್ತಮ ಶೆಟ್ಟಿಯವರು ಮಾತನಾಡಿ, ಡಾಕ್ಟರ್ ರವಿ ಶೆಟ್ಟಿ ಮೊಡಂಬೈಲು ಅವರು ಇಂಗ್ಲಿಷ್ಗೆ ಅನುವಾದಿಸಿದ 101 ಸುಭಾಷಿತ ಕೃತಿಯನ್ನ ಬಿಡುಗಡೆ ಮಾಡಿದ್ರು. ರವಿ ಶೆಟ್ಟಿಯವರು ಸ್ವಾರ್ಥ ಬಿಟ್ಟು ಸಮಾಜಕ್ಕೆ ಕೆಲಸ ಮಾಡಿದ್ದರಿಂದ ಇಂದು ಉನ್ನತ ಮಟ್ಟಕ್ಕೆ ತಲುಪಿದ್ದು, ಅರಬ್ ರಾಷ್ಟ್ರದಲ್ಲೂ ತುಳು ಮತ್ತು ಕನ್ನಡವನ್ನ ಬೆಳೆಸುವಲ್ಲಿ ರವಿ ಶೆಟ್ಟಿಯವರ ಪಾತ್ರ ಮಹತ್ತರವಾದುದು ಎಂದರು. ಆತ ತುಳುವರನ್ನು ಅರತ್ತದು ತುಳು ಕನ್ನಡದ ಅರತ್ತು ಮಲ್ದಿನ ಒಂಜಿ ಸಭಾಂಗಣ ಬಣ್ಣ ಉಂಟು ನಿಗಳೆನಿಗುಲು ತಪ್ಪದ ತೊಡನೆ ಮಲ್ಲ ಎಂಗುಲು ಆಜಿ ದೇಶದಗುಲ್ಲ ಅರಬ ರಾಜ್ಯಗಳು ಆಜಿ ದೇಶ ಬಣ್ಣಗ ಅತೆ ರವೀಣ UAE, ಕಟಾರ್, ಒಮಾನ್, ಸೌದಿ ಅರೇಬಿಯಾ, ಕುವೈಟ್, ಬಹ್ರೇನ್ ಈ ಆಜಿ ದೇಶಗಳು ಒಂಜಿ ದೆರ್ತ ತೋಜನ ವ್ಯಕ್ತಿತ್ವ ಬಣ್ಣ ಅವು ರವಿಯಣ್ಣಿ ಅರೆಗೆ ಮಲ್ಲ ಜಪಳದಟ್ಲೆ ದೇಗನಾಗ ಮಸ್ತ್ ಜನ ಕೆಲಸ ಮಲ್ಪೇರು ಅಂಡ ಸ್ವಾರ್ಥ ಬಿಡ್ದು ಕೆಲಸ ಮಲ್ಪಗಳು ಭಾರಿ ಕಡಿಮೆ. ಎನ್ನ ಪುದರ್ ಪೇಪರ್ ಬರೋಡು, ಎನ್ನನ್ನು ವೇದಿಕೆ ಕೊಳ್ಳೋಡು, ಎನ್ನ ಪುದರ್ ವೇದಿಕೆ ಪನಡು ಇಂಚ ಮಾತ ನೆತ್ತಪಿರೋಡು ಬಲ್ಪನ ಜನಕ್ಕಳು ಮಾತ ಉಳ್ಳೇರು ರವಿಯಣ್ಣೆ ಅಂಚತ್ತು ಸ್ವಾರ್ಥ ಬಿಡ್ದು ಕೆಲಸ ಮಲ್ಪನ ವ್ಯಕ್ತಿತ್ವ ರವಿಯಣ್ಣೆ ದೇಗನಾಗ ಯಾನ ಎದುರು ಅರ ಮುಖಸ್ತುತಿ ಪಾತ್ರನತ್ತು ಯಾನರೇನು ಮಸ್ತ್ ಸಭೆಟ ತೂತ ಮಸ್ತ್ ಸಭೆಗೆ ಲೈದೆ ಮಸ್ತ್ ಸಭೆಟ ಪಾತ್ರಪದೆ ಆಂಡ ಒಂಜಿ ಸ್ವಾರ್ಥ ಬಿಡ್ದು ನಮ್ಮ ತುಳು ಕನ್ನಡಗ ಬೆಂತಿನ ಒಂಜಿ ವ್ಯಕ್ತಿ ಉಲ್ಲೆರಡ ಅರಬ ರಾಜ್ಯಡು ಅವು ಎನ್ನ ರವಿಯಣ್ಣೆ.
ಕೃತಿ ಪರಿಚಯ ಮಾಡಿದ ಲೇಖಕರಾದ ಡಾಕ್ಟರ್ ನರೇಂದ್ರ ರೈ ದೇರ್ಲಾಬ್ರೋ ಮಾತನಾಡಿ, ರವಿ ಶೆಟ್ಟಿಯವರು ಸಮಾಜಕ್ಕಾಗಿ ತನ್ನ ಕೊಡುಗೆಯನ್ನ ನೀಡಿದ್ದು ಲಾಭದ ಉದ್ದೇಶದಿಂದ ಯಾವ ಕಾರ್ಯವನ್ನ ಮಾಡಿಲ್ಲ ಎಂದು ಹೇಳಿದರು. ಸಂಪನ್ಮೂಲವನ್ನ ಸಮಾಜಮುಖಿ ಸೇವೆಗೆ ಖರ್ಚು ಮಾಡಿದ ಮೇಲೆ, ಕಿಸೆ ಹಗುರ ಆದ ಮೇಲೆ ತನ್ನ ಎಲ್ಲ ನೆನಪುಗಳನ್ನು ಪುಸ್ತಕದಲ್ಲಿ ದಾಖಲಿಸಿ ಮಾನಸಿಕವಾಗಿಯೂ ಹಗುರ ಆಗಬೇಕು ಅಂತ ಪ್ರಯತ್ನಪಟ್ಟು ಈ ಪುಸ್ತಕ ಬರೀಲಿಕ್ಕೆ ಅವರು ಸಿದ್ಧರಾಗ್ತಾರೆ. ಅದನ್ನು ಪೂರ್ಣಿಮಾ ಶೆಟ್ಟಿಯವರು ಕನ್ನಡಕ್ಕೆ ಭಾಳ ಅದ್ಭುತವಾಗಿ ಕ್ರೋಢೀಕರಿಸಿದ್ದಾರೆ. ಅದನ್ನೇ ಮಿಥಾಲಿ ಪ್ರಸನ್ನರಯ್ಯವರು ಆಂಗ್ಲ ಭಾಷೆಗೆ ಎತ್ತರಿಸಿದ್ದಾರೆ. ಇದರ ಜೊತೆಗೆ ರವಿ ಶೆಟ್ಟಿ ಅವರು ಸುಭಾಷಿತಗಳನ್ನು ಕನ್ನಡಪ್ರಭದ ಮಹಾಬಲ ಶೀತಲಭಾವಿ ಅನ್ನುವರು ಅವರು ಸಂಸ್ಕೃತ MA ಮಾಡಿ, ನನಗೆ ಗೊತ್ತಿರುವ ಹಾಗೆ ಇಡೀ ಕರ್ನಾಟಕದಲ್ಲಿ ಸಂಸ್ಕೃತ MA ಮಾಡಿದವರು 3 ಜನ ಮಾತ್ರ ಪತ್ರಿಕೆಯಲ್ಲಿದ್ದಾರೆ. ಅಂಥ ಮಹಾಬಲ ಶೀತಲಭಾವಿ ಕನ್ನಡಪ್ರಭದಲ್ಲಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಕೊರೋನಾದ ಅವಧಿಯಲ್ಲಿ ಅದನ್ನು ರವಿ ಶೆಟ್ಟಿಯವರು ಇಂಗ್ಲೀಷಿಗೆ ಪ್ರತಿ ದಿವಸ ಅನುವಾದ ಮಾಡಿ ಫೇಸ್ಬುಕ್ಕಲ್ಲಿ ಹಂಚ್ತಾ ಇದ್ದರು. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು, ಹಳ್ಳಿಯಿಂದ ಹೋದ ರವಿ ಶೆಟ್ಟಿಯವರು ನಿಸ್ವಾರ್ಥ ಸಮಾಜ ಸೇವೆ ಮಾಡಿದ್ದು ಪ್ರಚಾರಕ್ಕೆ ಬೇಕಾಗಿ ಅವರು ಏನನ್ನೂ ಮಾಡಿಲ್ಲ ಎಂದು ಹೇಳಿದರು. ಸತ್ಯವಂತೆ ಆಡೆ ಕಾರಿಡುವಿನಿ ಪೋಂಡಲ್ಲ ಎದುರಿಡ್ದು ಕಾರು ಬತ್ತಂದ ರಿವರ್ಸ್ ಬರೋಡತ್ತಂದೆ ಸೀದಾ ಪೋಯರೆ ಆ ಒಂದು ನಂಚಿನ ಈ ಸ್ವತಂತ್ರ ಭಾರತದ ಭಾರೀ ಮೂಲೆದ ಒಂಜಿ ಹಳ್ಳಿ. ಆ ಹಳ್ಳಿ ಹಿಡ್ದು ಇನಿ ಕತಾರ್ಗೆ ಪೋದು ಅವಳು ಒಂಜಿ 2,000 ಕುಟುಂಬಗೂ ನುಪ್ಪು ಪಾಡ್ದ ನಂಚಿನ ಒಂಜಿ ಮಹಾ ವ್ಯಕ್ತಿ ಹಳ್ಳಿದ ಮೂಲೆಡು ಆದ ಇನಿ ರವಿ ಅಣ್ಣಡ್ದು ಮೂಡಂಬೈಲಿಗೆ ಪುದಾರು, ರವಿ ಅಣ್ಣಡ್ದು ದೋಂಜಗ ಪುದಾರು ಅಂಚಿನ ಪುದಾರು ಪಡೆಯಿನಂಚಿನ ಮಗನ ಪಡೆಯಿನ ಸರೋಜಿನಿ ಅಕ್ಕೆಗೆ ರವಿ ಅಣ್ಣಡ್ದು ಪುದಾರು. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರನ್ನ ಸನ್ಮಾನಿಸಲಾಯಿತು. ಕನ್ನಡದಲ್ಲಿ ರವಿತೇಜ ಕೃತಿ ಬರೆದಿರುವ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿಯವರು ಹಾಗೂ ಇಂಗ್ಲಿಷಿಗೆ ಅನುವಾದಿಸಿದ ಸವಣೂರು ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಮಾಜಿ ಪ್ರಾಂಶುಪಾಲೆ ಮಿಥಾಲಿ ಪ್ರಸನ್ನರೈ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಮುಂಬೈ ವಿಶ್ವವಿದ್ಯಾಲಯ ಪರವಾಗಿ ಡಾಕ್ಟರ್ ರವಿ ಶೆಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಐಲೇಸ ಸಾರಥಿ ಡಾಕ್ಟರ್ ರಮೇಶ್ ಚಂದ್ರ ತಂಡದವರಿಂದ ಗಾನ ಸೌರಭ ನಡೆಯಿತು. ಈ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಂಚಾಲಕ ತುಕಾರಾಂ ಪೂಜಾರಿ, ಮೊಡಂಕಾಪು ದೀಪಿಕಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಮಹಾಬಲೇಶ್ವರ ಹೆಬ್ಬಾರ್, ಡಾಕ್ಟರ್ ರವಿ ಶೆಟ್ಟಿಯವರ ತಾಯಿ ಸರೋಜಿನಿ ಶೆಟ್ಟಿ, ಪತ್ನಿ ಜ್ಯೋತಿ ಶೆಟ್ಟಿ, ಕವಿ ಶಾಂತರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಮಿಥಾಲಿ ಪ್ರಸನ್ನರೈ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಸುರೇಂದ್ರ ಶೆಟ್ಟಿಯವರು ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ ಪುತ್ತೂರು.